ಸಿಂಗಲ್ ಸ್ಕ್ರೀನಿಂದನೇ ನಮಗೆ ಕಲೆಕ್ಷನ್ ಬರ್ತಾಯಿತ್ತು ಮೊದಲು. ಅಂದರೆ ಈಗ ಅಂದರೆ ಮಲ್ಟಿಪ್ಲೆಕ್ಸ್ ಹೋಗಿ ಸಿನಿಮಾ ನೋಡೋ ಕ್ರೇಜ್ ಕಮ್ಮಿ ಇದೆ ಕೆಲವು ಅಂದರೆ ನಮ್ಮ ಬೇರೆ ಊರಲ್ಲೆಲ್ಲ. ಅವಾಗೇನಾದ್ರೆ ಈಗ ಅವ್ರಿಗೆ ಸಿಂಗಲ್ ಸ್ಕ್ರೀನ್ ಅವ್ರು ನಂಬ್ಕೊಂಡು ಬಂದಿರ್ತಾರೆ, ರೇಟು ಕಮ್ಮಿ ಇರುತ್ತೆ. ಬಟ್ ಅಂಥ ಸ್ಕ್ರೀನ್ಗಳು ಅಲ್ಲಿ ಥಿಯೇಟ್ರುಗಳು ಇಲ್ಲ ಅಂದಾಗ ಈಗ ನಮ್ಮ ಮಂಗಳೂರಲ್ಲೇ ತಗೊಳ್ಳಿ ಸುಮಾರು ಥಿಯೇಟ್ರುಗಳು ಬಂದಾಗ್ಬಿಟ್ಟಿದೆ. ಜನ ಈಗ ನಮಗೆ ತುಳು ಸಿನಿಮಾ ಹಾಕೋದಕ್ಕೂ ನಮಗೀಗ ಥಿಯೇಟ್ರುಗಳು ಇಲ್ಲ. ಈಗ ಅಲ್ಲಿ ಇರುತ್ತೆ ಎಲ್ಲೋ ಮಾರ್ಕೆಟ್ ಒಳಗಡೆ ಸ್ವಲ್ಪ ಇಂಟೀರಿಯರಲ್ಲಿ ಇರುತ್ತೆ. ಅಲ್ಲಿ ಜನ ಬಸ್ಸಿಗೆ ಹತ್ತಿರ ಆಗಲ್ಲ, ರಾತ್ರಿ 7:30 ಮುಗಿದ್ರೆ ಶೋ ಮುಗಿದ್ರೆ ಅಲ್ಲಿ ಬಸ್ ಹತ್ತೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ಬೇಡ ಬಿಡಿ ಯಾರು ಹೋಗ್ತಾರೆ ಸಿನಿಮಾಗೆ ಅಂತೇಳಿ ಹಂಗಾಗಿರ್ತಾರೆ. ಮೇನ್ ಸೆಂಟ್ರಲ್ಲಿ ಥಿಯೇಟ್ರುಗಳು ಬಂದ್ ಮಾಡಿದರೆ ಸಿನಿಮಾ ರಂಗಕ್ಕೆ ತುಂಬ ನಷ್ಟನೇ ಅದು. ಹಂಗಂತೇಳಿ ಹೇಳೋಕ್ಕಾಗಲ್ಲ. ಈಗ ಕಷ್ಟ ಆಗುತ್ತೆ, ಕ್ರಮೇಣ ಅದು ಈಗ ಎಲ್ಲ ಮಲ್ಟಿಪ್ಲೆಕ್ಸಿಗೆ ಅಡ್ಜಸ್ಟ್ ಆಗ್ತಾ ಇರಲ್ಲ. ಆಮೇಲೆ ನಮಗೆ ಈಗಿನ ಇದರಲ್ಲಿ ಪ್ರಕಾರ ನೋಡಿದ್ರೆ ನನ್ನ ಇದ್ರಲ್ಲಿ ನೋಡಿದ್ರೆ ನಮಗೆ ಸಿಂಗಲ್ ಸ್ಕ್ರೀನ್ಗಿಂತ ಮಲ್ಟಿಪ್ಲೆಕ್ಸಲ್ಲೇ ಕಲೆಕ್ಷನ್ ಚೆನ್ನಾಗಿ ಬರೋದು. ಇಲ್ಲಿ ಒಂದು ವಾರದಲ್ಲಿ ಏನು ದುಡಿತೀವೋ ನಾವು, ಯಾಕಂದರೆ ಬಾಡಿ ಕಟ್ಟಬೇಕು, ಅಲ್ಲಿ ಪೋಸ್ಟು ಗೀಸ್ಟ್ ಅವ್ರದ್ದು ಮೇಂಟೆನೆನ್ಸ್ ಎಲ್ಲ ಕಟ್ ಮಾಡಿ ನಮ್ಗೆ ಏನು ಹಣ ಬರುತ್ತೋ ಅದು ನಮ್ಗೆ ಮಲ್ಟಿಪ್ಲೆಕ್ಸಲ್ಲಿ ಬರೋದು. ಅದರಲ್ಲಿ ನಮಗೆ ಅದು ಇಲ್ಲಿ ಒಂದು ವಾರದ ಬರೋದು ನಮಗಲ್ಲಿ 1-2-3 ದಿನದಲ್ಲ ಬಂದುಬಿಡುತ್ತೆ ಮಲ್ಟಿಪ್ಲೆಕ್ಸಲ್ಲಿ. ಬಟ್ ಮಲ್ಟಿಪ್ಲೆಕ್ಸಲ್ಲಿ ಏನಂಗೆ ನಮಗೆ ಸಮಸ್ಯೆ ಏನಂದರೆ ಅಲ್ಲಿ ಪರ್ಸಂಟೇಜ್ ಈಗ ಕನ್ನಡಗೆ ನಮಗೆಲ್ಲ ಏನು 50-50 ಆಮೇಲೆ 45-55 ಹಿಂಗೆ ಸಿಗುತ್ತೋ ಅದು ನಮಗೆ ಕನ್ನಡ ಸಿನಿಮಾಗೆಲ್ಲ ತುಂಬ ಒಳ್ಳೆಯದು. ಬಟ್ ತುಳುಗೆ ಹಂಗಿರಲ್ಲ. ತುಳುಗೆ ಫಸ್ಟ್ ವೀಕಲ್ಲಿ 50-50, ಸೆಕೆಂಡ್ ವೀಕಲ್ಲಿ 50-60 ಅವ್ರಿಗೆ ಹೋಗುತ್ತೆ, 40% ನಮ್ಗೆ ಬರುತ್ತೆ. ಥರ್ಡ್ ವೀಕಲ್ಲಿ 70% ಅವ್ರಿಗೆ ಹೋಗುತ್ತೆ, 30% ಮಾತ್ರ ಪ್ರೊಡ್ಯೂಸರ್ ಸಿಗುತ್ತೆ. ಅದು ತುಂಬ ಅದು ಬೇಜಾರು. ಅಂದರೆ ಆ ಥರ ಇರಲೇಬಾರ್ದು ಅದು ಸಿಸ್ಟಮೆಟಿಕ್. ನಾವು ಅಷ್ಟೆಲ್ಲ ಖರ್ಚು ಮಾಡಿ 70% ಅವ್ರು ಕೊಟ್ಟು 30% ನಮಗೆ ಅಂದರೆ ನಾವು ಅಷ್ಟು ಕಷ್ಟಪಟ್ಟಿದ್ದೀಗೇನು ಈಕ್ವಲ್ ಆಗಿರೋ 45, 47, 53 ಇದು ಕರೆಕ್ಟ್. ಅದು ಕರೆಕ್ಟ್. ಈ ಸಿಸ್ಟಮ್ ಬರಬೇಕು. ಅದು ಬಂದರೆ ಪ್ರೊಡ್ಯೂಸರ್ ಸೇಫ್ ಆಗ್ತಾರೆ ಅಂತ. ಆಮೇಲೆ ಸಿಂಗಲ್ ಸ್ಕ್ರೀನು ಹೌದು ಅದೇ ಏನು ಮಾಡ್ಕಲ್ಲ ಪಾಪ ಅವ್ರದ್ದು ನೋಡಬೇಕಲ್ಲ, ಥಿಯೇಟ್ರ್ ಅವ್ರ ಸಮಸ್ಯೆ ಏನೋ ಇರುತ್ತೆ. ಅದು ಬಂದ್ ಮಾಡಿ ಅದು ಈಗ 1-2 ವರ್ಷ ಕಷ್ಟ ಆಗುತ್ತೆ, ಆಮೇಲೆ ಮಲ್ಟಿಪ್ಲೆಕ್ಸಿಗೆ ಅಡ್ಜಸ್ಟ್ ಆಗ್ತಾರೆ ಅನ್ನೋದು ನನ್ನ ಅನಿಸಿಕೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.